ಹೊಸ ಒಂದು ಕೃಷಿ ಯಂತ್ರಧಾರೆಗೆ ನಮ್ಮ ಮುನ್ನುವರು ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರ ಒಂದು ಸಹಕಾರದಿಂದ ಈ ಒಂದು ಕಸ್ಟಮರ್ ಸೆಂಟರ್ ಕೃಷಿ ಯಂತ್ರಧಾರೆ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದನ್ನು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಮೊಹಮ್ಮದ್ ಮನೆಯವರು ಮಾಡಿಕೊಡ್ಬೇಕಂತ ಹೇಳ್ತಾರೆ. ಬನ್ನಿ. ಉದ್ಘಾಟನಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಲು ನಮ್ಮ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮೋನ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀ ರಾಮಕೃಷ್ಣ ಕಟೋರಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪಂಚಾಯಿತಿಯ ಸದಸ್ಯರುಗಳಾದ ದೇವಾನ ಶೆಟ್ಟಿಯವರು, ಅರ್ಪಿತಾ ಶೆಟ್ಟಿಯವರು ಹಾಗೂ ರವಿ ಹಸೆಗೊಳ್ಳಿ ಇವರು ಸಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ಸಹಾಯಕ ನಿರ್ದೇಶಕರಾದ ವೀಣಾ ಮೇಡಮ್ ಇವರಿಗೂ ಸಹ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮುಖ್ಯವಾಗಿ ಈ ಒಂದು ಕೃಷಿ ಯಂತ್ರಧಾರೆ ಅಂದರೆ ನಮ್ಮ ಈ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರದ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗುವುದು ನಮ್ಮೆಲ್ಲ ರೈತ ಬಾಂಧವರು. ಸೊ ಈ ಒಂದು ಕೊಣಾಜೆ, ಬೆಲ್ಮಾ, ಮಂಜನಾಡಿ, ಮುನ್ನೂರು ಹಾಗೂ ಎಲ್ಲ ಸುತ್ತಮುತ್ತಲಿನ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ. ನಿಮಗೆ ನಾನು ಕೃಷಿ ಇಲಾಖೆ ನಮ್ಮ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಆಹ್ವಾನಿತರನ್ನು ವಂದಿಸುತ್ತಾ ಈ ಒಂದು ಕೃಷಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಮಂಗಳೂರು ಜಿ ರೈತ ಸಂಪರ್ಕ ಕೇಂದ್ರದ ಗ್ರಾಮದ ರೈತ ಬಾಂಧವರೇ ಹಾಗೂ ನಗರಸಭೆ ನುಡಿ ಅಂತ ಹೇಳ್ತಾರೆ. ಈ ಕೃಷಿ ಯಂತ್ರಧಾರೆಯ ಇರುವುದರ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಹಾಗೂ ನಮ್ಮ ದಕ್ಷಿಣ ಈ ಮಂಗಳೂರು ಬಿ ಹೋಬಳಿಯಲ್ಲಿ ಸಾಧಾರಣ ಅತಿ ಸಣ್ಣ ಮತ್ತು ಸಣ್ಣ ರೈತರು ಹೆಚ್ಚಾಗಿ ಇರುವುದರಿಂದ ನಮ್ಮ ಈ ಒಂದು ಕೃಷಿ ಕಾರ್ಮಿಕರ ಕೊರತೆಗಳಿಂದಾಗಿ ಕೃಷಿಯನ್ನು ಹೆಚ್ಚು ಒಂದು ರೀತಿಯಲ್ಲಿ ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ಈ ಕೃಷಿ ಯಂತ್ರಗಳನ್ನು ಖರೀದಿಸಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಇದರ ಬಗ್ಗೆ ಮನಗಂಡು ಏನು ಮಾಡ್ತೇವೆ ಅಂದರೆ ನಮ್ಮ ಕೃಷಿ ಯಂತ್ರಧಾರೆ ಸರ್ಕಾರದ ಶೇಕಡ 75% ಮತ್ತು ಏಜೆನ್ಸಿ ಮುಖಾಂತರ 25%
ಕೂಡಿಕೊಂಡು ಯಂತ್ರವನ್ನು ಖರೀದಿಸಿ ಬಾಡಿಗೆ ಆಧಾರದ ರೀತಿಯಲ್ಲಿ ರೈತರಿಗೆ ಒದಗಿಸಿಕೊಡುವಂಥ ಒಂದು ಕ್ರಾಂತಿಗಿರಿ ಸೇವಾ ಕೇಂದ್ರ ಅಂತ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡಿದೆ. ಆ ಪ್ರಕಾರ ಇಲ್ಲಿ ಇರುವಂಥ ಯಂತ್ರೋಪಕರಣಗಳಂತಂದರೆ ಹಾರ್ವೆಸ್ಟರ್ ಒಂದು, ಆನಂತರ ಟ್ರ್ಯಾಕ್ಟರ್, ಅದ್ರ ಜೊತೆಗೆ ಕಲ್ಟಿವೇಟರ್ ಬರ್ತದೆ, ರೂಟಾವೇಟರ್ ಕೂಡ ಇದೆ. ಅದರ ನಂತರ ಅದು ಬರುವಂಥ 2 ನಾಟಿ ಮಾಡುವ ಯಂತ್ರಗಳಿದ್ದಾವೆ. ಅದರ ನಂತರ ಇಲ್ಲಿ ಸಸ್ಯ ಸಂರಕ್ಷಣಾ ಉಪಕರಣಗಳಾದ ಸ್ಪ್ರೇಯರ್ಗಳು ಕೂಡ 2 ಇದೆ. ಅದರಲ್ಲಿ ಒಂದು ಬ್ಯಾಟ್ರಿ ಚಾಲಿತ ಇದೆ ಮತ್ತು ಇನ್ನೊಂದು ಯಂತ್ರ ಚಾಲಿತ ಇದೆ, ಪೆಟ್ರೋಲ್ ಚಾಲಿತ. ಇನ್ನು ಮುಂದೆ ಬರುವಂಥದ್ದು ಪವರ್ ಟಿಲ್ಲರ್ಗಳು ಆಗ್ಬೋದು ಅಥವಾ ಟ್ರೇಗಳು ಕೂಡ ಬರುವಂಥ ಕಾರ್ಯಕ್ರಮ ಇದೆ. ಇದಿಷ್ಟು ನಮ್ಮ ನಮ್ಮ ಮಂಗಳೂರು ರೈತ ಸಂಪರ್ಕ ಕೇಂದ್ರ ರೈತರಿಗೂ ಕೂಡ ಇದರ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ ಒಂದು ಪ್ರಸ್ತಾವ ಭಾಷೆ ಮುಗಿಸಿರುವ ಗಣ್ಯರಲ್ಲಿ ಒಂದು ಯಂತ್ರಧಾರೆ ಬಗ್ಗೆ ಒಂದು ಎರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತೀನಿ. ಭಾಳಷ್ಟು ವರ್ಷಗಳ ಈ ಒಂದು ಬೇಡಿಕೆ ಮಂಗಳೂರು ಉತ್ತರಕ್ಕಿದೆ, ಮೂಡಬಿದಿರೆ ಕ್ಷೇತ್ರಕ್ಕೂ ಇತ್ತು. ಆದರೆ ನಮ್ಮ ಮಂಗಳೂರು ವಿಧಾನಸಭಾ ಬಿ ಹೋಬಳಿಗೆ ಯಂತ್ರದ ಭಾಳಷ್ಟು ಕೊರತೆ ಇತ್ತು. ಹಲವಾರು ವರ್ಷಗಳಿಂದ ನಮ್ಮ ವೀಣಾ ಶೆಟ್ಟಿಯವರು, ಈ ಪ್ರದೇಶದ ಅಧಿಕಾರಿಗಳು, ಕೃಷಿಕರು ಒಂದು ಬೇಡಿಕೆ ಇಟ್ಟರು. ಅಂದರೆ ಕೆಲವು ಸಲ ನಮಗೆ ಒಂದು ಸರ್ಕಾರದಿಂದಲೇ ಒಂದು ಸ್ವಂತ ಹುಲ್ಲು ಭತ್ತ ಕಟಾವು ಯಂತ್ರವನ್ನು ಬೇಕಂತ ನಾವು ಮನವಿ ಸಹ ಮಾಡಿದ್ದೇವೆ ತಾಲೂಕು ಪಂಚಾಯತಿಯಿಂದ. ವೀಣಾ ಮೇಡಮ್ರವರು ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಬರ್ಬೋದು. ಆದರೆ ಅದರ ಮಧ್ಯದಲ್ಲಿ ಈಗ ಬಾಡಿಗೆ ರೂಪದಲ್ಲಿ ನಮಗೆ ಇಲ್ಲಿ ಸಿಕ್ಕಿದ್ದು ನಮಗೆ ಭಾಳಷ್ಟು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಪ್ರದೇಶದ ಜನರು ನಾವೆಲ್ಲ ಭತ್ತ ಕೊಯ್ಯುವ ಸಂದರ್ಭದಲ್ಲಿ ನಾವು ಮೂಡಬಿದ್ರೆ ಅಥವಾ ದೂರದಿಂದ ಬಾಡಿಗೆ ತಂದು ಇಲ್ಲಿ ಮಾಡುವಂಥ ವ್ಯವಸ್ಥೆ ಇತ್ತು, ಭಾಳಷ್ಟು ಕಷ್ಟ ಇತ್ತು. ಈ ಸಲ ನಮ್ಮ ಅಧಿಕಾರಿಗಳು ಅದನ್ನು ಈ ಪ್ರದೇಶಕ್ಕೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಕೃಷಿಕರಿಗೆ ಈ ಒಂದು ಸದುಪಯೋಗ ಪಡೆಯಬೇಕು. ನಮ್ಮ ಈ ಪ್ರದೇಶದ ನಮ್ಮ ಅಧಿಕಾರಿಯವರು ಹೇಳಿದಾಗೆ 10 ಗ್ರಾಮ ಪಂಚಾಯತ್ ಜೊತೆಗೆ ಪಟ್ಟಣ ಪಂಚಾಯತ್, ಪುರಸಭೆ ಎಲ್ಲ ಕೃಷಿಕರು ಇದರ ಸದುಪಯೋಗ ಪಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಮ್ಮ ರೈತರು ಭಾಳಷ್ಟು ಸಂಕಟದಲ್ಲಿದ್ದಾರೆ ಕೆಲವು ವಿಷಯದಲ್ಲಿ. ಆದರೂ ಸರ್ಕಾರ ಮನದಂಡು ಅವರಿಗೆ ಸರ್ಕಾರದಿಂದ ಆಗುವಂಥ ವ್ಯವಸ್ಥೆಗಳನ್ನು ಕೃಷಿಕರಿಗೆ ನೀಡುತ್ತಾ ಬಂದಿದೆ ಎಲ್ಲ ಸರ್ಕಾರ. ಆದರೆ ಕೃಷಿಕರಿಗೆ ಎಷ್ಟು ವ್ಯವಸ್ಥೆ ಮಾಡಿದರೂ ಅದು ಅಷ್ಟ ಅಂತ ಹೇಳುತ್ತೇವೆ. ಯಾಕೆಂತ ಹೇಳಿದರೆ ಕೃಷಿಕರಿಂದಲೇ ನಮ್ಮ ಈ ದೇಶ ಈ ಒಂದು ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ. ರೈತರನ್ನು ನಾವು ಗೌರವದಿಂದ ಕಾಣುವುದು ನಮ್ಮೆಲ್ಲರ ಕರ್ತವ್ಯ. ರೈತರನ್ನು, ಕೃಷಿಕರನ್ನು, ಶಿಕ್ಷಕರನ್ನು, ಸೈನಿಕರನ್ನು ಇವರೆಲ್ಲರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಗೆ ನಮ್ಮ ರೈತರನ್ನು ಯಾವ ರೀತಿ ಅಭಿನಂದಿಸಿದರೂ ಗೌರವಿಸಿದರೂ ಹೆಚ್ಚಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವರೇ ನಮ್ಮ ಪಾಲಿನ ಒಂದು ಭವ್ಯ ಭಾರತದ ಪ್ರಜೆಗಳು ಯಾರಂತ ಕೇಳಿದರೆ ನಮ್ಮ ರೈತರು. ಹಾಗಾಗಿ ಇವತ್ತು ಕೊಣಾಜೆ ಏರಿಯಾದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೀಣಾ ಶೆಟ್ಟಿಯವರ ನೇತೃತ್ವದಲ್ಲಿ ಆಗಿದೆ. ಅದಕ್ಕಾಗಿ ನಾನು ಅವರಿಗೆ ಇಲಾಖೆಗೆ ಅಭಿನಂದನೆ ಕೊಟ್ಟು, ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರು, ಮಾಜಿ ಸಚಿವರು, ಶಾಸಕರು ಬರಬೇಕಿತ್ತು. ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ನನಗೆ ಫೋನ್ ಮಾಡಿ ಹೇಳಿದರು ಆ ಕಾರ್ಯಕ್ರಮದಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮ ಪೂರ್ತಿ ಮಾಡಿ ಅಂತ ಹೇಳಿದ್ದಾರೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ವೀಣಾ ಶೆಟ್ಟಿಯವರು, ನಮ್ಮ ತಮ್ಮಣ್ಣವರು ಹಲವಾರು ವರ್ಷಗಳಿಂದ, ಹಾವೇರಿ ಆ ಕಡೆಯವರು ಪಾಪ ಹಲವಾರು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ನಮ್ಮವರು. ಹಾಗಾಗಿ ಅವರು ಎಲ್ಲರನ್ನು ವೇದಿಕೆಯಲ್ಲಿದ್ದನ್ನು ಅಭಿನಂದಿಸಿ, ಮೊದಲಿಗಾಗಿ ನನ್ನ ಕೃಷಿಕ ಬಾಂಧವರಿಗೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಕೃಷಿಕರು. ಉದ್ಘಾಟನೆಗೈದಂಥ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಹಮ್ಮದ್ ಮೋಹನ್ರವರೇ, ಕಾರ್ಯಕ್ರಮದ ಅಧ್ಯಕ್ಷರು, ಪಂಚಾಯತ್ನ ಉಪಾಧ್ಯಕ್ಷರಾದ ರಾಮಕೃಷ್ಣ ಪಟ್ಟವರಿಯವರೇ, ಆಮೇಲೆ ಸದಸ್ಯ ಮಿತ್ರರಾದಂಥ ರವಿಯವರೇ, ದೇವಣ್ಣ ಶೆಟ್ಟಿಯವರೇ, ಆಮೇಲೆ ಕೃಷಿ ಅಧಿಕಾರಿಗಳಾದಂಥ ವೀಣಾ ಶೆಟ್ಟಿಯವರೇ, ಅಮ್ಮಣ್ಣವರೇ, ಮತ್ತು ಇವರೆಲ್ಲ ನಾವು ನೋಡಿದ ಮುಖವೇ. ಬಹುಶಃ ಸುಮಾರು ವರ್ಷಗಳಿಂದ ನಾವು ಅಮ್ಮಣ್ಣನವರು ಸಾಧಾರಣ 25-30 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಕೃಷಿಯಲ್ಲಿ ಬಹುಶಃ ಭಾಳಷ್ಟು ಸಮಸ್ಯೆಗಳುಂಟು, ಆದರೂ ಕೂಡ ನಮಗೆ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಉಂಟು. ಅದರೊಟ್ಟಿಗೆ ನಾವು ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಅಂತ ಕೂಡ ಒಂದು ಸಂಸ್ಥೆಯ ಬ್ಯಾಂಕಿನ ಮುಖಾಂತರ, ಒಂದು ಸಂಸ್ಥೆಯ ಮುಖಾಂತರ ಕೂಡ ನಾವು ಕೆಲವೊಂದು ಕಾರ್ಯಕ್ರಮ ಕೃಷಿಕರಿಗೆ ಮಾಡಿದ್ವಿ ಸುಮಾರು 15-20 ವರ್ಷಗಳಿಂದ. ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿರುವುದರಿಂದ ಬಹುಶಃ ಅದು ಕೂಡ ಅರ್ಧದಲ್ಲಿ ನಿಂತಿದೆ.
ಅದೇ ಒಟ್ಟಾರೆಯಾಗಿ ನಮ್ಮ ಈ ಪ್ರದೇಶದಲ್ಲಿ ಬಹಳಷ್ಟು ಕೃಷಿಕರು ಉತ್ತಮ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹೊಸ ಕೃಷಿ ಇಲಾಖೆಯಿಂದ ನಮ್ಮಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ, ಕೃಷಿ ಇಲಾಖೆಯಿಂದ ಸವಲತ್ತು ಸಿಗುವುದಿಲ್ವಾ ಅಂತ. ಬಹುಶಃ ಸವಲತ್ತು ಸಿಗ್ತದೆ, ಆದರೆ ಅದು ಲಿಮಿಟೆಡ್ ಜನರಿಗೆ ಸಿಗುವುದು, ಎಲ್ರಿಗೂ ಸಿಗುವುದಿಲ್ಲ. ಈಗ ಅದೊಂದು ಇಷ್ಟಿಷ್ಟೇ ನಮಗೆ ಸರ್ಕಾರ ಒಂದು ಆದೇಶ ಮಾಡ್ತೀವಿ ಇಂತಿಷ್ಟು ಜನರಿಗೆ ಮಾತ್ರ ಅಂತ. ಅದು ಯಾರು ಮುಂದೆ ಹೋಗ್ತಾರೋ ಅವರಿಗೆ ಈ ಹಿಂದೆಯೂ ಸಿಕ್ಕಿದೆ, ಈಗಲೂ ಸಿಗ್ತಾ ಉಂಟು. ಆದರೆ ಎಲ್ರಿಗೂ ಸಿಗಬೇಕಿದ್ರೆ ಅವರು ಮೊದಲೇ ಅರ್ಜಿ ಕೊಟ್ಟು, ಬಹುಶಃ ಅಮ್ಮನವರು ಎಲ್ಲ ಹೇಳ್ಬೋದು, ಅವರಿಗೆ ಅರ್ಜಿ ಕೊಟ್ಟು ಅಲ್ಲಿ ಹೋದರೆ ಒಬ್ಬರಿಗೆ ಸೀನಿಯಾರಿಟಿ ಪ್ರಕಾರ ಸಿಗ್ತದೆ. ಅದನ್ನು ಕೃಷಿಕರ ಸಮಸ್ಯೆ ಭಾಳಷ್ಟು ಇನ್ನೂ ಕೂಡ ಉಂಟು. ಮುಖ್ಯವಾಗಿ ಇಲ್ಲಿ ಭತ್ತ ನಾಟಿ ಮತ್ತು ಭತ್ತ ಕೊಯ್ಲಿಕ್ಕೆ ಭಾಳಷ್ಟು ಸಮಸ್ಯೆ ಇರುವುದರಿಂದ ಬಹುಶಃ ಈ ಪ್ರದೇಶದಲ್ಲಿ ಕೃಷಿ ಸ್ವಲ್ಪ ಅಡಿಲು ಬಿದ್ದಿದೆ. ಬಹುಶಃ ಈ ವರ್ಷ ಬಹುಶಃ ಕಳೆದ ವರ್ಷ ಮತ್ತು ಈ ವರ್ಷ ಕೂಡ ಭಾಳಷ್ಟು ಉತ್ತಮ ರೀತಿಯಿಂದ ಅಡಿಲು ಗದ್ದೆಯನ್ನೆಲ್ಲ ಎಲ್ಲ ಸಂಘ ಸಂಸ್ಥೆಗಳು ರೈತರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ಕೊಯ್ಲಿಕ್ಕೆ ಬಹುಶಃ ಈ ಜನರ ಸಮಸ್ಯೆ ಇರುವುದರಿಂದ ಬಹುಶಃ ಇಂಥ ಒಂದು ಯಂತ್ರಧಾರೆ ಬಂದಿದ್ದರಿಂದ ಭಾಳಷ್ಟು ಪ್ರಯೋಜನ ಆಗ್ಬೋದು. ಈ ಹಿಂದೆ ಬಹುಶಃ ನೀವು ಹೇಳಿದಾಗೆ ಕಾರ್ಕಳದಿಂದ ಅಥವಾ ಧರ್ಮಸ್ಥಳದವರ ಮುಖಾಂತರ ಕೂಡ ನಾವು ಪಡ್ಕೊಳ್ತಿದ್ದೆವು. ಬಹುಶಃ ಅದಕ್ಕೆ 2,500 ಬಾಡಿಗೆ ಮಾಡ್ತಿದ್ವಿ. ಈಗ ಇಲ್ಲಿ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ಭಾಳಷ್ಟು ಹತ್ತಿರ ಆಗಿರುವುದರಿಂದ ಬಹುಶಃ ಇಲ್ಲಿಯವರಿಗೆ ಪ್ರಥಮ ಪ್ರಾತಿನಿಧ್ಯ ಸಿಗಬೇಕು ಎಂಬ ನೆಲೆಯಲ್ಲಿ ಬಹುಶಃ ನಾವು ರೈತರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರು ಈಗ ಅದು ಹೇಗೆ ನೀವು ಅವರಿಗೆ ಕೊಡ್ತೀರಾ ಎಂಬುದು ಗೊತ್ತಾ. ಬಹುಶಃ ಯಾವ ಡೇಟಿಗೆ ಕೊಡೋದು ಅದು ಮುಂದಿನ ದಿವಸದಲ್ಲಿ ನಾವು ಮಾತಾಡ್ಬೋದು. ಬಹುಶಃ ಈ ಒಂದು ಸಂಸ್ಥೆಯನ್ನು ಸರ್ಕಾರ ಈಗಾಗಲೇ ನಮಗೆ ಸಬ್ಸಿಡಿ ನೆಲೆಯಲ್ಲಿ ಕೊಟ್ಟಿದೆ. ಬಹುಶಃ ಚಿತ್ರದುರ್ಗದ ಒಂದು ಸಂಸ್ಥೆಯವರು ಬಹುಶಃ ಇದನ್ನು ನಡೆಸಿಕೊಂಡು ಬರುವುದಂತ ಈಗಾಗಲೇ ಮೇಡಮ್ ಅವರು ಹೇಳಿದರು. ಅದರ ಮೇಂಟೆನೆನ್ಸ್ ಮಾಡಲಿಕ್ಕೆ ಒಬ್ಬರು ನಮ್ಮ ಸ್ಥಳೀಯರ ಬಹುಶಃ ಅವರಿಗೆ ಕೊಟ್ಟಿದ್ದಾರಂತೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ರೈತರು ಒಟ್ಟಾಗಿ ಸೇರಿ ಈ ಒಂದು ಕೃಷಿಕರಿಗೆ ಇಂಥ ಸವಲತ್ತು ಕಡಿಮೆ ದರದ, ಬಹುಶಃ ನಾವು ಪ್ರೈವೇಟ್ನಿಂದ ತರಿಸಬೇಕಿದ್ರೆ 2,500 ಬಾಡಿಗೆ ಇಲ್ಲಿ ಬಹುಶಃ ಕಮ್ಮಿ ಇರ್ಬೋದು. ಆ ನೆಲೆಯಲ್ಲಿ ನಮಗೆ ಇದು ಬಹಳಷ್ಟು ಉಪಯುಕ್ತವಾದಂಥ ಒಂದು ವ್ಯವಸ್ಥೆ. ಮತ್ತು ಉಳುಮೆ ಯಂತ್ರ ಕೂಡ ಟ್ರ್ಯಾಕ್ಟರ್ ಇದೆಲ್ಲ ಉಂಟು, ಹುಲ್ಲು ತೆಗೆಯುವಂಥ ಮಿಷಿನು, ಸ್ಪ್ರೇಯರ್ ಎಲ್ಲ ಉಂಟು. ಬಹುಶಃ ಇದು ಕೂಡ ನಮಗೆ ಕಡಿಮೆ ಬಾಡಿಗೆ ದರದಲ್ಲಿ ಸಿಕ್ಕಿದರೆ ಕೃಷಿಕರಿಗೆ ಒಂದು ಪ್ರಯೋಜನ ಆಗ್ಬೋದು. ಈ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಕೃಷಿಕರು ಆ ಒಂದು ಇಲಾಖೆಯ ಮುಖಾಂತರ ಸಂಪರ್ಕವನ್ನು ಇಟ್ಟುಕೊಂಡಾಗ ಅಧಿಕಾರಿಗಳು ಬಹುಶಃ ಭಾಳಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಸುಮಾರು 25 ವರ್ಷಗಳಿಂದ ಬೇರೆ ಬೇರೆ ಅಧಿಕಾರಿಗಳನ್ನು ಭೇಟಿಯಾಗಿದ್ದೇವೆ, ಬೇರೆ ಬೇರೆ ಅಧಿಕಾರಿಗಳ ಮುಖಾಂತರ ಚರ್ಚೆ ಮಾಡಿದ್ದೇವೆ, ಬೇರೆ ಬೇರೆ ಸವಲತ್ತುಗಳನ್ನು ಕೂಡ ಕೃಷಿಕರಿಗೆ ಕೊಡಿಸುವಲ್ಲಿ ಪ್ರಯತ್ನ ಪಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಬಹುಶಃ ಇಲ್ಲಿ ಹತ್ತಿರ ಆಗಿರುವುದರಿಂದ ನಾವೆಲ್ಲ ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ನಮ್ಮ ಹತ್ತಿರದ ರೈತರಿಗೆ ಆ ಒಂದು ವಿಷಯವನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಈ ಒಂದು ಸಂಸ್ಥೆ, ಈ ಒಂದು ಇಲಾಖೆ ಪ್ರೋತ್ಸಾಹ ನೀಡಬೇಕಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ರೈತ ಬಾಂಧವರೇ, ನಮ್ಮ ಈ ಕೃಷಿ ಯಂತ್ರಧಾರೆ ಏನಿದೆ ಇದು ಸರ್ಕಾರದ ಯೋಜನೆ ಸ್ಟಾರ್ಟ್ ಆಗಿರೋದು ಒಂದು 5-6 ವರ್ಷ ಆಗಿದೆ ಆಲ್ರೆಡಿ. ಏನಾಗಿದೆ, ಎಲ್ಲ ತಾಲೂಕುಗಳಿಗೆ ಮತ್ತು ಎಲ್ಲ ಹೋಬಳಿಗಳಿಗೆ ಒಂದು ಕೃಷಿ ಯಂತ್ರಧಾರೆ ಅಂತ ಮಾಡಬೇಕಂತ ಸರ್ಕಾರದ ಯೋಜನೆ ಇತ್ತು. ಹಾಗಾಗಿ ಅವ್ರಿಗೆ ಹೇಗೆ ಗ್ರ್ಯಾಂಟ್ಸ್ ಬರುತ್ತೆ ಅದೇ ರೀತಿ ನಮಗೆ ಕೊಟ್ಕೊಂಡು ಹೋಗಿದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಹೋಬಳಿಗಳಿದ್ದು 16 ಹೋಬಳಿಗಳಿಗೆ ಸಹ ಕೃಷಿ ಯಂತ್ರಧಾರೆಯನ್ನು ಕೊಟ್ಟಿದ್ದಾರೆ. ಮೊದಲೇ ನಮಗೆ ಹೇಳಿದಾಗೆ ಈ ಕೃಷಿ ಯಂತ್ರಧಾರೆ ಬಹು ಉಪಯೋಗ ಯಾರಿಗೆ ಅಂತ ಹೇಳಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. ಯಾಕೆ ಹೇಳಿದರೆ ಈ ಹಾರ್ವೆಸ್ಟರ್ ರೇಟ್ ಎಷ್ಟಿದೆ ಅಂತಂದರೆ 27 ಲಕ್ಷದಿಂದ ಶುರುವಾಗುತ್ತೆ. ಅದು ಸಾಮಾನ್ಯ ರೈತರಿಗೆ ಖರೀದಿಸಲಿಕ್ಕೆ ಭಾಳ ಕಷ್ಟ ಆಗ್ಬೋದು. ಯಾಕಂದರೆ ಅದಕ್ಕೆ ಸಬ್ಸಿಡಿ ಇರೋದೇ 3 ಲಕ್ಷ. ಸಬ್ಸಿಡಿ ಬಿಟ್ಟು ರೈತರು ಖರೀದಿಸಬೇಕಂದ್ರೆ 24ರಿಂದ 30 ಲಕ್ಷ ತನಕ ಹೋಗುತ್ತೆ. ಈ ರೀತಿ ಬಾಡಿಗೆಯಲ್ಲಿ ಮಾಡೋದ್ರಿಂದ ಏನಾಗ್ತದೆ, ರೈತರಿಗೆ ಭಾಳ ಉಪಯೋಗ ಆಗುತ್ತೆ, ಕೃಷಿ ಕೂಡ ಜಾಸ್ತಿ ಆಗಬಹುದು. ಆ ಒಂದು ಉದ್ದೇಶದಿಂದನೇ ಈ ಕೃಷಿ ಯಂತ್ರಧಾರೆಯನ್ನು ಒಂದು ನಮಗೆ ಕೊಟ್ಟಿದ್ದಾರೆ. ಈ ವರ್ಷ ನಮ್ಮ ತಾಲೂಕು ಮಂಗಳೂರು ತಾಲೂಕಿಗೆ 2 ಕಡೆ ಕೊಟ್ಟಿದ್ದಾರೆ, ಒಂದು ಸುರತ್ಕಲ್ ಮತ್ತು ಮಂಗಳೂರು ಬಿ ಹೋಬಳಿಗೆ. ನಮ್ಮ ಅಧ್ಯಕ್ಷರು ಯಾವ ಮೀಟಿಂಗಲ್ಲಿ ಹೋದರೂ ಕೂಡ ಕೇಳ್ತಿದ್ರು, ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಮೇಡಮ್ ನಮ್ಮ ರೈತರಿಗೋಸ್ಕರ ಅಂತ. ಇದು ಏನಂತ ಹೇಳಿದರೆ, ಇದು ಬಂದಿರೋದು ಮಂಗಳೂರು ಬಿ ಹೋಬಳಿಗೆ. ಹಾಗಾಗಿ ಇದನ್ನು ನಾವು ಮಂಗಳೂರು ಬಿ ಅಂತ ಹೇಳಿದರೆ, ಹೋಬಳಿ ಅಂತ ಹೇಳಿದ್ರೆ ನಾವು ಮಂಗಳೂರಲ್ಲಿ ಸ್ಥಾಪಿಸಬೇಕಾಗಿತ್ತು. ಆದರೆ ನಾನು ಇದ್ರ ಬಗ್ಗೆ ನಮ್ಮ ಶಾಸಕರ ಹತ್ರ ಚರ್ಚೆ ಮಾಡಿದೆ, ಅಧ್ಯಕ್ಷರ ಹತ್ರ ಚರ್ಚೆ ಮಾಡಿದಾಗ ಹೇಳಿದರು, ಮಂಗಳೂರು ಬಿಯಲ್ಲಿ ಸ್ಥಾಪನೆ ಮಾಡಿದರೆ ಇದರ ಉಪಯೋಗ ರೈತರಿಗೆ ಆಗೋದಿಲ್ಲ. ಸೊ ಎಲ್ಲಿ ರೈತರು ತುಂಬ ಬೆಳೀತಾರೆ, ಭತ್ತ ಬೆಳೀತಾರೆ, ಅಂಥ ರೈತರಿಗೆ ಉಪಯೋಗ ಆಗುವಂಥ ಜಾಗದಲ್ಲಿ ಮಾಡಿ ಅಂತ ಹೇಳಿದ್ದಕ್ಕೆ ನಾವು ಇದ್ರ ಬಗ್ಗೆ ನಾವು ಕೇಂದ್ರ ಕಚೇರಿಗೆ ಬರೆದು ಅಲ್ಲಿಂದ ಪರ್ಮಿಷನ್ ತೊಗೊಂಡು ಹಸೆಗೋಳಿಯಲ್ಲಿ ಈಗ ಸರಿ ಮಾಡ್ತಾಯಿದ್ವಿ. ಇದರಿಂದ ನೀವೆಲ್ಲ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಮತ್ತು ಈ ಯೋಜನೆಯಲ್ಲಿ ಏನಾಗ್ತದೆ, ಟೆಂಡರ್ ಹಾಕ್ತಾರೆ, ಕೇಂದ್ರದಿಂದ ಟೆಂಡರ್ ಹಾಕ್ತಾರೆ. ಯಾವ ಕಂಪನಿ ಪಾಸ್ ಆಗ್ತದೆ ಅವ್ರಿಗೆ ಸಿಗ್ತದೆ. ಈ ವರ್ಷ ಅಸೋಸಿಯೇಟ್ಗೆ ಸಿಕ್ಕಿದೆ. ಈ ಕಂಪನಿಯವರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಇದರ ಮೇಂಟೆನೆನ್ಸ್ ಆಗಲಿ, ನಿಮಗೆ ಕೊಡುವಂಥ ಎಲ್ಲ ಕಾರ್ಯಕ್ರಮವೂ ಹೋಗುವಂಥದ್ದು. ಅವರಿಂದ ಒಬ್ಬರು ಇಲ್ಲಿ
ನೇಮಕ ಆಗಿರ್ತಾರೆ, ಒಬ್ರು ಇಲ್ಲಿರ್ತಾರೆ, ಅವ್ರು ಸ್ಥಳೀಯವಾಗಿರ್ತಾರೆ. ರೈತರು ಬೇಕಾದಾಗ ಅವ್ರ ಫೋನ್ ನಂಬರ್ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಸ್ವತಃ ಬಂದು ಕೂಡ ಇಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಮೊದಲೇ ನೀವು ಬುಕ್ ಮಾಡಬೇಕು, 15 ದಿವಸ ಮೊದಲ ಅಥವಾ 1 ತಿಂಗಳ ಮೊದಲ ಬಂದು ಇಲ್ಲಿ ಈ ಡೇಟಿಗೆ ನನಗೆ ಈ ಯಂತ್ರ ಬೇಕು ಅಂತ ಹೇಳಿ ಹೋಗಬೇಕು. ರೈತರಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ದರ ನಾವು ನಿಗದಿಪಡಿಸಿರ್ತೀವಿ. ಈ ದರವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಿರ್ವಹಣೆ ಆಗಿರುತ್ತೆ. ಆ ದರ ನಿಗದಿಯಾಗಿ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಈ ಯಂತ್ರಗಳನ್ನು ಪಡ್ಕೊಳ್ಳುವಾಗ ಏನಾಗ್ತದೆ, 5 ಕಿಲೋಮೀಟರ್ ತನಕ ಫ್ರೀ ಆಗಿರುತ್ತೆ. 5 ಕಿಲೋಮೀಟರ್ ನಂತರ 12 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಚಾರ್ಜ್ ಮಾಡಲಿಕ್ಕೆ ಇರುತ್ತೆ. ಅದು ಈ ದೊಡ್ಡ ದೊಡ್ಡ ಯಂತ್ರಕ್ಕೆ, ಸಣ್ಣಕ್ಕೆಲ್ಲ ಇಲ್ಲ. ಈ ದೊಡ್ಡ ಯಂತ್ರ ತಗೊಂಡು ಹೋಗಬೇಕಾದ್ರೆ ನೀವು ಒಂದು ಗ್ರಾಮದವರು ಸೇರಿಕೊಂಡು ಅಟ್ ಎ ಟೈಮ್ ಬುಕ್ ಮಾಡಿದರೆ ನಿಮಗೆ ಲಾಭದಾಯಕ. ಈಗ ಒಬ್ಬರು ಬೇರೆ ಗ್ರಾಮದವ್ರು ಬುಕ್ ಮಾಡ್ತಾರೆ, ಮರು ದಿವಸ ಇನ್ನೊಂದು ಗ್ರಾಮದವ್ರು ಬುಕ್ ಮಾಡಿದ್ರೆ ಅಲ್ಲಿಂದ ಅಲ್ಲಿ ಹೋಗುವಾಗ ಅಷ್ಟೇ ಖರ್ಚಾಗ್ತದೆ. ಸೊ ಹಾಗಾಗಿ ಇದನ್ನು ನೀವು ರೈತರು ನಿಭಾಯಿಸಬೇಕು. ಈ ಸಂಸ್ಥೆ ನಿಮ್ಮದನ್ನು ಸೇರಿಕೊಂಡು ನೀವು ನಿಭಾಯಿಸಬೇಕಾಗುತ್ತೆ. ನಿಮಗೆ ನಾನು ಹೇಳೋದಾದರೆ, ಈ ನಿಮ್ಮ ರೈತರ ಮಧ್ಯೆ ಮತ್ತು ವರ್ಷಾಸೋಸ್ ಮೇಲೆ ನಾವು ಕೊಂಡಿ ಮಾತ್ರ ನಿಮಗೆ ನಾವು ಏನು ಸವಲತ್ತು ಬರ್ತದೆ ನಿಮಗೆ ನಾವು ಕೊಡ್ತಾ ಇದ್ದೀವಿ. ನಿರ್ವಹಿಸುವಂಥದ್ದು ನಿಮಗೆ ಜವಾಬ್ದಾರಿ. ಹಾಗಾಗಿ ಇದನ್ನು ಒಂದು ಚೆನ್ನಾಗಿ ರೈತರು ಎಲ್ಲರೂ ಇದರ ಪ್ರಯೋಜನ ಪಡ್ಕೋಬೇಕಂತ ಕೇಳ್ಕೊಳ್ತಾರೆ. ಇದು ಹೋಬಳಿಗೆ ಬಂದದ್ದು, ತಾಲೂಕಿಗೆ ಬಂದದ್ದಲ್ಲ, ಹೋಬಳಿಗೆ ಬಂದದ್ದು. ನೆಕ್ಸ್ಟ್ ಇನ್ನು ತಾಲೂಕಾದ ಮೇಲೆ ಮತ್ತೆ ಬೇರೆಯೇ ಆಗ್ತದೆ ನಾವು ಅಲ್ವಾ. ಇದು ಹೋಬಳಿಗೆ ಬಂದದ್ದಾಗಿರ್ತದೆ. ಇದು ಬಿಟ್ಟು ಈಗ ಇವ್ರು ಹೇಳಿದ್ರು ನಮಗೆ ರೈತರಿಗೆ ಸವಲತ್ತು ಸಿಗ್ತಾ ಇಲ್ಲ ಅಂತ. ಯಾವುದೇ ಸರ್ಕಾರದ ಸವಲತ್ತು ಇದ್ದರೂ ಕೂಡ ಈಗ ಹೇಗಿದೆ ಅಂತ ಹೇಳಿದರೆ, ನೀವು ಅರ್ಜಿಯನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಕೊಡಬೇಕು. ಅಲ್ಲಿ ಆನ್ಲೈನ್ ಮುಖಾಂತರ ನೋಂದಣಿ ಆಗ್ತದೆ. ನಿಮಗೆಲ್ಲರಿಗೂ ಒಂದು ID ಸಿಗುತ್ತೆ. ಅದರಲ್ಲಿ ಆ ID ಪ್ರಕಾರ ನಿಮಗೆ ಗೊತ್ತಾಗ್ತದೆ ಯಾವ ಇದರಲ್ಲಿ ನಿಮಗೆ ಬರ್ತದೆ ಅಂತ. ಸರ್ಕಾರದಿಂದ ಗ್ರ್ಯಾಂಟ್ಸ್ ಬಂದ ತಕ್ಷಣ ನಿಮಗೆ ಅವ್ರು ಹೇಳ್ತಾರೆ ಬಂದು ದುಡ್ಡು ಕಟ್ಟಿ ತೊಗೊಂಡೋಗಿ ಅಂತ. ಪರಿಕರಗಳು ಸುಣ್ಣ ಅದೆಲ್ಲ ನೀವು ಆಗಲೇ ತೊಗೊಂಡೋಗ್ಬೋದು, ಬಂದ ತಕ್ಷಣ ಹೇಳ್ತಾರೆ. ಆದರೆ ಯಂತ್ರೋಪಕರಣಗಳನ್ನು ಪಡೆಯುವಾಗ ಸೀನಿಯಾರಿಟಿ ತಗೋಬೇಕು. ಒಬ್ಬರು ಒಂದು ಯಂತ್ರವನ್ನು ಈ ವರ್ಷ ಪಡೆದರೆ 3 ವರ್ಷ ತನಕ ಅವ್ರಿಗೆ ಕೊಡಬಾರ್ದು ಅಂತ ಇದೆ. ಅಂದರೆ ಎಲ್ಲ ರೈತರಿಗೆ ಸಿಗಬೇಕು ಅನ್ನೋ ಒಂದು ಭಾವನೆಯಿಂದ ಈ ಮಾರ್ಗಸೂಚಿ ಇರುವಂಥದ್ದು. ಹಾಗಾಗಿ ಇವ್ರು ಹೇಳಿದಾಗ ಈಗ ಈ ವರ್ಷ ಇವ್ರು ತೊಗೊಂಡು ಹೋದರೆ ಬರುವ ವರ್ಷ ಇವ್ರು ಅದೇ ಸ್ಪ್ರೇಯರ್ ಬೇಕಂತ ಹೇಳಿದರೆ ಅವ್ರಿಗೆ ಸಿಗೋದಿಲ್ಲ. 3 ವರ್ಷದ ನಂತರ ಅದು ಮಾರ್ಗಸೂಚಿಯಲ್ಲಿ ಇರುತ್ತದೆ. ಅವ್ರಿಗೆ ಸಿಗ್ತದೆ, ತಗೊಂಡಿದ್ದ ಇಲ್ಲದವ್ರಿಗೆ ಸಿಗ್ತದೆ. ಯಾರು ತಗೊಂಡಿದ್ದೀರಾ ಅವ್ರಿಗೆ 3 ವರ್ಷ ತನಕ ಪದೇ ಪದೇ ತೊಗೊಳಿಕ್ಕಾಗಲ್ಲ. ಅಂದರೆ ಎಲ್ಲ ರೈತರಿಗೂ ಸರ್ಕಾರದಿಂದ ಸಿಗುವ ಸವಲತ್ತು ಸಿಗಲಿ ಅಂತ ಇರುವಂಥ ಯೋಜನೆ. ಇದಕ್ಕಿಂತ ಈಗೊಂದು ಹೊಸ ಯೋಜನೆ ಬಂದಿದೆ. ನಾನು ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕಂತ ಇಚ್ಛೆ ಪಡ್ತೀನಿ. ಅದೇನಂತ ಹೇಳಿದ್ರೆ ಮೈಕ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಫಂಡ್ ಅಂತ. ಅದರಲ್ಲಿ ಏನಾಗ್ತದೆ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಿದೆ. ಈಗ ಒಬ್ಬರು ಮಿಲ್ ಮಾಡಬೇಕಂತಿದ್ದೀರಾ, ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡಬೇಕಂತಿದ್ದೀರಾ, ಅಥವಾ ಎಣ್ಣೆ ತೆಗೆಯುವ ಗಾಣ ಮಾಡಬೇಕಂತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವು ಬ್ಯಾಂಕಿಂದ ಸಾಲ ಪಡ್ಕೋತೀರಾ. 9% ಸಾಲದಲ್ಲಿ ಅವ್ರು ನಿಮಗೆ ಬ್ಯಾಂಕಿಂದ ಸಾಲ ಕೊಡ್ತಾರೆ. ನೀವೊಂದು ಇದು ಇಂಡಸ್ಟ್ರಿ ಹಾಕ್ತೀರಾ, ಅಗ್ರಿಕಲ್ಚರ್ ಇಂಡಸ್ಟ್ರಿ ಆಗಬೇಕು. ಮಶ್ರೂಮ್ ಮಾಡುವಂಥದ್ದು ಇರಲಿ, ಕೋಲ್ಡ್ ಸ್ಟೋರೇಜ್ ಇರಲಿ, ಅಥವಾ ರೈಸ್ ಬಿಲ್ ಆಗಲಿ, ಏನು ಮಾಡಬೇಕಾದ್ರು ಇದು ಹಾಕುವಾಗ ನೀವು ಆ 9% ಸಾಲ ಪಡ್ಕೊಂಡಿದ್ದನ್ನು ಮಾಹಿತಿಯನ್ನು ನಮ್ಮ ಇಲಾಖೆಗೆ ಕೊಟ್ಟರೆ ನಿಮಗೆ ಅದರಲ್ಲಿ 35% ಸಬ್ಸಿಡಿ ಸಿಗುತ್ತೆ, 35% ಸಬ್ಸಿಡಿ ಸಿಗುತ್ತೆ. ಪ್ಲಸ್ ಅದನ್ನೇ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಸೇರಿಸ್ಕೊಂಡ್ರೆ ನೀವೀಗ 9% ಬಡ್ಡಿಯಲ್ಲಿ ತೊಗೊಂಡಿರ್ತೀರಲ್ಲ, ಅದರಲ್ಲಿ 3% ಬಡ್ಡಿ ಕಡಿಮೆ ಆಗುತ್ತೆ, 6% ಬಡ್ಡಿಯಲ್ಲಿ ಸಿಗ್ತದೆ. ಇದೊಂದು ಹೊಸ ಯೋಜನೆ ಈ ವರ್ಷ ಬಂದಿರುವಂಥದ್ದು. ಹಾಗಾಗಿ ಇದ್ರೂ ಕೂಡ ಎಲ್ಲನೂ ನೀವು ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊತೀನಿ. ಮೇಡಮ್ ಅವರೇ ಹಾಗೂ ನಮ್ಮ ಕೊನಾಜೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತೀನಿ. ನಮ್ಮ ಆತ್ಮೀಯರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷరైన ಮಹಮ್ಮದ್ ಮೋಹನ್ ಅವರೇ, ಅಂಚನೆ ವೇದಿಕೆ ರೀತಿನ ಕೊನಾಜೆ ಗ್ರಾಮ ಪಂಚಾಯತ್ದ ಸದಸ್ಯರ ನಕಲೈನ ಅಚ್ಚುತಕಟ್ಟಿ ಅಂಚನೆ ದೇವಣ್ಣ ಶೆಟ್ಟಿ ರವಿ ಬೇರೆ ಅಂಚನೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿನ ವಾಣಿ ರೈ ಬೇರೆ ವೀಣಾ ರೈ ಅವರೇ ಅಂಚನೆ ಕೃಷಿ ಬಗ್ಗೆ ಮಾಬೈದನ ಕೃಷಿ ಬಾಂಧವರೇ ಇನ್ನಿತ ಎಡ್ಡೆ ಒಂಜಿ ಈ ವಿಷಯಕ್ಕೆ ನಮ್ಮ ಬೈದ
ಇನ್ನಿತ ಈ ಈ ಅಚ್ಚೇಗೋಲಿ ಪ್ರದೇಶಗೂ ಈ ಕೃಷಿ ಯಂತ್ರ ಒಂಜಿ ಬಾಡಿಗೆ ತಿಕ್ಕೊಳಕ್ಕೆ ಮನ್ಪರ ಈ ಕಾರಣಕರ್ತರೈನ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರೈನ ಮಾಜಿ ಅಧ್ಯಕ್ಷರ ಮಹಮ್ಮದ್ ಮೋಹನ್ ಮೇರೆಗೆ ನಾನು ಫಸ್ಟ್ ಅದು ಅಭಿನಂದನೆ ಮಂತೊಂದುಲ್ಲೆ. ಈ ಕೊನಜೆ ಗ್ರಾಮಡು ಏತೋ ಕಂಡೋಲು ಜನ ತಿಕ್ಕಂದು ಬೇಲೆಗೆ ಜನ ತಿಕ್ಕೊಂದಿಜ್ಜಿ ಪಡೀಲು ಬುರುದುಂಡು ಅಂಚಿನ ಸಮಯಡು ಈ ಇಂಚಿನೊಂಜಿ ಬಾಡಿಗೆದ ಒಂಜಿ ಒಂದು ತಿಕ್ಕುನಿ ಪಂಡ ಒಂಜಿ ಎಡ್ಡೆ ವಿಷಯ ಇಂದು ಇಂಚಿನ ವಿಷಯಕ್ಕೆ ಈ ರೈತರೆಲ್ಲ ಸಹಕಾರ ಮಸ್ತು ಉಂಟು. ರೈತರಿಗೆ ಬೋಡೈನೆ ಅಂಚನೆ ಇಂದು ಈ ವಿಷಯಗಾದ ಈ ಕಾರ್ಯಕ್ರಮ ಮೂಲ ಮಂತಾರೆ ಈ ಮಂತನ ಈ ಕಾರ್ಯಕ್ರಮ ನಾನು ಹೆಚ್ಚಿನ ರೀತಿ ನನ್ನ ಬೇತೆ ಬೇತೆ ಯಂತ್ರೋಪಕರಣ ಇಂಚಿಡಿ ಬರ್ಪುಳ ಕಲಾವಾಡು ಕಂಡು ಹತ್ತಂದನೆ ಈ ಬಜ್ಜೆ ಇದ ಕೃಷಿಕೆಲ ಬಜ್ಜೆ ದೆಪ್ಪುನಂಚಿನ ಮಿಷಿನ್ ಅಂಚನೆ ಮರ್ದು ಬಿಡ್ಪುಣ ಪೂರ ಈ ಜಾಗೆಗೆ ಬರಡೆ ಬತ್ತದು ಜನಕಲೆಗೆ ಕೃಷಿಕರಿಗೆ ಮಸ್ತೊಂದು ಉಪಕಾರ ಆವಡು ಪಣೊಂದು ಈ ಸಭೆಗೆ ಬತ್ತ ಹಿಂಗೆ ರೆಡ್ ಪಾತ್ರ ಅವಕಾಶ ಕೊಡೋಣಕ್ಕೆ ಮಾತಾ ಅಭಿನಂದನೆ ಮತ್ತು ನಾ ಈ ರೆಡ್ ಪಾತ್ರ ಮುಗಿತೇನೆ. ಕೇಳಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಭಾವಿಸ್ತಾ ನಾನೀಗ ಹೇಳುವುದೇನೆಂದರೆ ನಮ್ಮ ಕೃಷಿಗೆ ನಾವು ಸಾಧಾರಣ 7-8 ವರ್ಷದಿಂದ ಹೊರಗಿನ ಜಿಲ್ಲೆಯಿಂದ ಅಂದರೆ ಕಾರ್ಕಳ, ಮೂಡಬಿದ್ರೆ, ಬೆಳ್ತಂಗಡಿಯಿಂದ ಸಹ ನಾವು ಈ ಮಿಷಿನನ್ನು ಖರೀದಿ ಮಾಡಿ ಇದು ಬಾಡಿಗೆ ಮೂಲಕ ಇಲ್ಲಿ ತಂದಿದ್ದೇವೆ. ಅದು ಅಮ್ಮಣ್ಣರಿಗೆ ಗೊತ್ತುಂಟು. ನಾನು ಸಾಧಾರಣ 3 ವರ್ಷದಿಂದ ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾವಾಗಲೂ ಬಂದ ಅಮ್ಮಣ್ಣರನ್ನು ನಾನು ಭೇಟಿಯಾಗಿ ಈ ವಿಷಯ ಹೇಳೋದು. ಅವರು ಹೇಳೋದು ಇಲ್ಲಪ್ಪ ನಮಗೆ ಗ್ರ್ಯಾಂಟ್ ಇಲ್ಲ, ಅದು ಹಾಗೆಲ್ಲ ಸಿಗೋದಿಲ್ಲ, ಅದಕ್ಕೆ ಲಕ್ಷಗಟ್ಟಲೆ ಬೇಕು. ಏನೋ ನಮ್ಮ ಪುಣ್ಯದಿಂದ ಈ ವರ್ಷ ಮಹಮ್ಮದ್ ಮೋಹನ್ರವರು ಮುರ್ತುವರ್ಜಿ ವಹಿಸಿ ನಮ್ಮ ಪ್ರಯತ್ನದ ಫಲವಾಗಿ ಏನಂದರೆ ನಾನು ನಿನ್ನೆ ಕೂಡ ಚಂದ್ರ ಸರ್ ಹತ್ರ ಹೇಳಿದೆ ಈ ವಿಷಯವಾಗಿ. ಇಲ್ಲಿ ಸಿಕ್ಕಿದೆ ಭಾರಿ ಸಂತೋಷ. ಯಾಕಂದರೆ ಹೋದ ವರ್ಷ ನಮಗೆ ಮಿಷಿನ್ ಸಿಗದೆ ಬೆಳ್ತಂಗಡಿಯಿಂದ 2,500 ಬಾಡಿಗೆ ಕೊಟ್ಟು ತರುವಾಗ ಈಗ ಅರೆಕಳ ಗ್ರಾಮದಲ್ಲಿ ಅಲ್ಲಿ ಲಾಕ್ಡೌನು ಫುಲ್ಲು ಸೀಲ್ ಡೌನ್ ಆಗಿತ್ತು. ಆಗ ಅದು ಬಾರದ ಸಂದರ್ಭದಲ್ಲಿ ನಮಗೆ ಉಪಕಾರ ಮಾಡಿಕೊಟ್ಟವರು ಸೌಕತ್ತಾಲಿ ಅವರು. ಅಲ್ಲಿ ನಮಗೆ ಅದನ್ನು ವ್ಯವಸ್ಥೆ ಮಾಡಿರಲಿಲ್ಲ. ಅದಕ್ಕೆ ಅವರು ಫೋನ್ ಮಾಡಿ, ಇಲ್ಲದಿದ್ದರೆ 2 ದಿವಸ ನಾವು ನಿಲ್ಲಬೇಕಿತ್ತು ಪುನಃ. ಈ ಉಪಕಾರವನ್ನು ಇನ್ನು ನಾವು ನಮಗೆ ರೈತರು ನಮಗೆ ಇದರಿಂದ ತುಂಬ ಪ್ರಯೋಜನ ಆಗ್ತದೆ ಅಂತ ಹೇಳಿ ನಾವು ಮೋಹನ್ ಅವರಿಗೆ ತುಂಬ ಅಭಿನಂದಿಸ್ತೇನೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮಾಜಿ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮೋನಕ್ಕರ್ ಅವರಿಗೆ ಹಾಗೂ ಪಂಚಾಯತ್ ಉಪಾಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಒಂದು ಶುಭಾಶಯವನ್ನು ಕೋರ್ತಾ ಇವತ್ತಿನ ದಿನ ಈ ಒಂದು ಕೃಷಿಕರಿಗೆ ಬೇಕಾಗಿ ಯಂತ್ರೋಪಕರಣಗಳನ್ನು ಒಂದು ಇಲ್ಲಿ ಬಾಡಿಗೆಗಾಗಿ ಉದ್ಘಾಟಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನನಗೆ ಗೊತ್ತಿದ್ದ ಪ್ರಕಾರ ಈ ಕಾರ್ಯಕ್ರಮವನ್ನು ಕಳೆದ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದು. ಇದಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಚಾಲನೆ ಕೊಟ್ಟದ್ದು ಹಾಗೂ ಸಿದ್ದರಾಮಯ್ಯ ಸರ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಿದ್ದೇನೆ. ಹಾಗೆಯೇ ಆಗಿನ ಕೃಷ್ಣ ಬೈರೇಗೌಡ ಸರ್ ಕೃಷಿ ಮಂತ್ರಿಗಳಾಗಿದ್ದರು. ಅವರು ಕೂಡ ಈ ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟು ಆಗಿನ ಕಾಲದಲ್ಲಿ ಆಗಿನ ಸಂದರ್ಭದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಸಾಮಾನ್ಯ ಕೃಷಿಕರಿಗೆ, ಸಣ್ಣ ಮಟ್ಟದ ಕೃಷಿಕರಿಗೆ ಬಹಳ ಉಪಯೋಗ ಆಗಲಿಕ್ಕಿದೆ. ಶ್ರೀಮಂತರಾದರೆ ಈ ಒಂದು ಯಂತ್ರೋಪಕರಣಗಳನ್ನು ದುಡ್ಡು ಕೊಟ್ಟು ಎಷ್ಟು ಸಹ ಖರೀದಿಸಲಿಕ್ಕೆ ಅವರಿಗೆ ಅನುಕೂಲ ಇದೆ. ಆದರೆ ಬಡ ಕಾರ್ಮಿಕರು ಅವರಿಗೆ ಈ ಯಂತ್ರ ಉಪಕರಣಗಳನ್ನು ಖರೀದಿಸಲಿಕ್ಕೂ ಸಾಧ್ಯ ಇಲ್ಲ. ಅವರು ಖರೀದಿಸಿದರೆ ಅವರಿಗೆ ಬೆಳೆ ಬೆಳೆಸಲಿಕ್ಕೆ ಸಹ ಅದು ಸಾಧ್ಯ ಆಗುವುದಿಲ್ಲ. ಆದ ಕಾರಣ ಅವರ ಒಂದು ಕೃಷಿ ಮಟ್ಟದಲ್ಲಿ ಒಂದು ರೈತರ ಒಂದು ಬೇಡಿಕೆ ಏನಿದೆಯಾ ಅಥವಾ ಅವರ ಅಳಲು ಏನಿದೆಯಾ ಅದನ್ನು ಒಂದು ತಲೆಯಲ್ಲಿಟ್ಟುಕೊಂಡು ಕಳೆದ ಬಾರಿ ಸಿದ್ದರಾಮಯ್ಯ ಸರ್ ಅವರು ಈ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಕೊಡಲಿಕ್ಕೆ ಅಂತ ಹೇಳಿ ಒಂದು ಚಾಲನೆಯನ್ನು ಕೊಟ್ಟಿದ್ದರು. ಅವತ್ತು ಅನುಷ್ಠಾನ ಮಾಡಿದವರು ಇವತ್ತಿನ ದಿನಗಳಲ್ಲಿ ಅದು ಉಪಕಾರ ಆಗ್ತದೆ ಅಂತ ಹೇಳ್ತೇನೆ. ಸಣ್ಣ ಮಟ್ಟದ ಕೆಳಮಟ್ಟದ ಕೃಷಿಕರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಅವರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ವಿಷಯವಾಗಿ ನಾನು ಮೊದಲಿಗೆ ಅವರಿಗೆ ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಅದಕ್ಕೆ ಒತ್ತು ಕೊಟ್ಟು ಬಹಳ ಶ್ರಮಪಟ್ಟು ಇದರ ಕೆಲಸವನ್ನು ಅನುಷ್ಠಾನ ಮಾಡುವ ಹಾಗೆ ಇವರ ಒಂದು ಬೇಡಿಕೆ ಕೂಡ ಇತ್ತು. ಈಗ ನಮ್ಮ ಕೊಣಾಜೆ ಗ್ರಾಮದಲ್ಲಿ ದೊಡ್ಡ ಮಟ್ಟಿನ ಹಣ ಕೊಟ್ಟು ಸಹ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾಡಿಗೆ ರೂಪದಲ್ಲಿ ಕೊಂಡೋಗ್ಬೋದು. ಅವರ ಒಂದು ಜೀವನಕ್ಕೆ ಕೂಡ ಉಪಯೋಗ ಆಗ್ಬೋದು.
ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಸಣ್ಣ ಸಣ್ಣ ಕಾರ್ಮಿಕರು ಯಾರಿದ್ದಾರ ಅವರು ಈ ಉಪಯೋಗವನ್ನು ಎಲ್ಲರೂ ಸಹ ಉಪಯೋಗಿಸಿಕೊಳ್ಳಿ, ಅವರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಸಾಗಲಿ, ಹಾಗೆ ಎಲ್ಲರೂ ಕೂಡ ಇದನ್ನು ಬಳಕೆ ಮಾಡಲಿ ಅಂತ ಹೇಳ್ತಾ ನಾನೊಂದು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೋನಾಕನವರೇ, ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ 2 ಗ್ರಾಮ ಪಂಚಾಯತಿನ ಸದಸ್ಯರಿಗೆ ಹಾಗೂ ರೈತ ಮಿತ್ರರೇ, ನಿಜವಾಗಿಯೂ ಸರ್ಕಾರ ತಂದ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ, ಈಗ ಕೊಣಾಜೆ ಅಧ್ಯಕ್ಷರು ಹೇಳಿದಾಗೆ ದೊಡ್ಡ ದೊಡ್ಡ ಕೃಷಿಕರು ಅದನ್ನು ಯಂತ್ರವನ್ನು ಪರ್ಚೇಸ್ ಮಾಡಿಕೊಂಡು ಅವರು ಕ್ರಯಕ್ಕೆ ತಗೊಂಡುಕೊಂಡು ಅವರಿಗೆ ಮನೆಯಲ್ಲಿ ಇಟ್ಟುಕೊಳ್ಳುವಾಗ ಸಣ್ಣ ರೈತರಿಗೆ ಒಂದು ಉಪಯುಕ್ತವಾಗುವ ನೆಲೆಯಲ್ಲಿ ಸರ್ಕಾರ ಒಂದು ಕಾರ್ಯಕ್ರಮ ತಂದಿದೆ. ಇದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಇದರ ಉಪಯೋಗವನ್ನು ಎಲ್ಲರೂ ಸದುಪಯೋಗವನ್ನು ಪಡೆದುಕೊಳ್ಳಲು ಹೇಳುತ್ತಾ, ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದರಲ್ಲಿ ಕೆಲವು ವಿಷಯ ಪ್ರಚಾರ ಪಡಿಸುವಂಥದ್ದು. ಈಗ ಕೃಷಿಕರಿಗೆ ಎಲ್ಲರಿಗೂ ಇದರ ವಿಷಯ ಗೊತ್ತಿರುವುದಿಲ್ಲ. ಇವಾಗ ಇಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡದೆ ನಾವು ಈಗ ನಿನ್ನೆಯನ್ನು ಫೋನ್ ಮಾಡಿದರು, ಈಗ ಮಾಡಿದ್ದೇವೆ ಅಂತೇಳಿ ಹೇಳಿದ್ದಾರೆ ಹೊರತು, ಯಾಕೆಂದರೆ ಈಗ ಕೃಷಿಕರಿಗೆ ಕೃಷಿಕರಿಗೆ ಇದು ಹೇಳ್ತಿದ್ರೆ ಸಾಧಾರಣ ಜನ ಇಲ್ಲಿಗೆ ಬರ್ಬೋದಿತ್ತು. ಆದರೆ ಯಾರಿಗೂ ಅದರ ಸರಿಯಾದ ಮಾಹಿತಿ ಸಿಗಲಿಲ್ಲ. ಈಗ ಚಾಲನೆ ಕೊಟ್ಟ ಮೇಲೆ ಆದರೂ ಗ್ರಾಮದಲ್ಲಿ ಇದನ್ನು ಪ್ರಚಾರಪಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳುತ್ತಾ ಎಲ್ಲರಿಗೂ ಹೊಂದಿಸಿ ನನ್ನ 1-2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 28 ವರ್ಷದಿಂದ ಈ ಒಂದು ಕಂಪ್ನಿ ನಿರಂತರವಾಗಿ ಕೃಷಿಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ನಾವು ಕೊಡೋದ್ರ ಮುಖಾಂತರ ಇದನ್ನು ಸರ್ವಿಸ್ ನಡೆಸ್ಕೊತ ಬರ್ತಾಯಿದ್ದೀವಿ. ವರ್ಷ ABC 4D ಅನ್ನೋದು ಏನಿದೆ, ಕೃಷಿ ಯಂತ್ರಧಾರೆ ಅನ್ನೋದು, ಇದು 2013ರಲ್ಲಿ ಇದನ್ನು ಈಗ ಹೇಳ್ದಂಗೆ ಮೇಡಮ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಂದಿದ್ದು. ಬಟ್ ನಮಗೆ ಬಂದಿದ್ದಂಥದ್ದು 2018ರಿಂದ ನಮಗೆ VABC 4D ಮುಖಾಂತರ ನಮಗೆ ಸರ್ಕಾರ ಇದನ್ನು ಒಂದು ಟೆಂಡರಾಗಿ ನಮಗೆ ಕೊಟ್ಟಿದೆ. ಅದರಲ್ಲಿ ಮಂಗಳೂರು ಡಿಸ್ಟಿಕ್ಕಲ್ಲಿ ನಮಗೆ 4 ಸೆಂಟ್ರ್ಗಳನ್ನು ನಮಗೆ ಅಲೋಕೇಟ್ ಮಾಡಿದೆ. ಅದರಲ್ಲಿ ಕೊಣಾಜೆ ಒಂದಿರೋದ್ರಿಂದ ಇದು ಮೇನಾಗಿ ರೈತರಿಗೆ ಇದು 40 ಲಕ್ಷದ ಒಂದು ಸರ್ಕಾರದ ಸಬ್ಸಿಡಿ. ಅದರಲ್ಲಿ 70-30 ಅಂದರೆ 70 ಸರ್ಕಾರದ ಪ್ರೋತ್ಸಾಹ ಇರುತ್ತೆ, 30% ನಾವು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಸರ್ಕಾರ ಅದನ್ನು ಪರ್ಚೇಸಿಂಗಿಗೆ ಮೆಟೀರಿಯಲ್ಸ್ಗಳನ್ನು ಉಪಕರಣಕ್ಕೆ ಕೊಡ್ತಾರೆ. ನಾವು ಅದನ್ನು ಮುಂದಿನ ದಿನದಲ್ಲಿ ನಮಗೇನು 6 ವರ್ಷಗಳ ಕಾಲ ನಮಗೆ ಏನಿರುತ್ತೆ, ನಾವು ಅದನ್ನು ನಮ್ಮ ಒಂದು ವೈಯಕ್ತಿಕವಾಗಿ ನಾವು ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಇರುವಂಥದ್ದು. ಯಾವುದೇ ರೀತಿಯಿಂದನೂ ನಿಮ್ಮ ಒಂದು ಸಹಕಾರ, ಹಾಗೆ ಎಲ್ಲ ರೀತಿಯಿಂದನೂ ಸಹಕಾರ ಇದ್ದರೆ ಮಾತ್ರ ಒಂದು ಕೇಂದ್ರ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗ ಸರ್ ಹೇಳ್ದಂಗೆ ಪ್ರಚಾರ ಅಂತ ಹೇಳ್ತಾ ಇದ್ದಾರೆ, ಈಗ ಅದನ್ನು ಸಮೇತ ನಾವು ಎಲ್ಲ ರೀತಿಯಿಂದನೂ ಕ್ರಮ ಕೈಗೊಳ್ತೀವಿ. ಅದೇ ರೀತಿ ಇದು ಒಂದೇ ಉಪಕರಣ ಅಲ್ಲ, ಕೆಲವಾರು ಉಪಕರಣಗಳು ಸಮೇತ ಇದ್ದಾವೆ. ಬ್ರಷ್ ಕಟರ್ ಆಗಿರ್ಬೋದು, ಬ್ಯಾಟ್ರಿ ಸ್ಪೇರು, ಚೈನ್ಸಾ, ಪವರ್ ವೀಡರ್ಸು, ಈ ಥರದ ಎಲ್ಲ ಉಪಕರಣಗಳು ರೈತರಿಗೆ ಇನ್ನೂ ತಲುಪಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಸಮೇತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಒಂದೇ ಕಂಬೈನ್ ಹಾರ್ವೆಸ್ಟ್ ಅಂತ ಅಲ್ಲ, ಅದೇ ರೀತಿ ರೋಟಾವೇಟ್ರ್ ಅಲ್ಲ, ಅವರು ಸರ್ಕಾರದಿಂದ ಏನು ಅನುದಾನ ಬಂದಿದೆ ಅದರದ್ದು ಹೊತ್ತಿಗೆ ನಾವು ಪರ್ಚೇಸ್ ಮಾಡಿರೋವಂಥದ್ದು. ಇನ್ನು ಮುಂದಿನ ದಿನದಲ್ಲಿ ಏನೇ ರೈತರಿಗೆ ಉಪಕರಣಗಳು ಬೇಕು ಅಂತಂದರೂ ಬ್ಯಾಟ್ರಿ ಸ್ಪೇರ್ ಆಗಿರ್ಬೋದು, ನ್ಯಾಪ್ನಾಕ್ ಸ್ಪೇರ್ ಆಗಿರ್ಬೋದು, ಪವರ್ ವೀಡರು, ಬ್ರಷ್ ಕಟರ್ಸು, ಈ ಥರದ್ದು ಎಲ್ಲ ರೀತಿಯಿಂದನೂ ರೈತರಿಗೆ ಒಂದು ಸಕಾಲದಲ್ಲಿ ಸಿಗಲಿ ಅಂತಂದು ನಾವು ಸಮೇತನೂ ಎಫರ್ಟ್ ಹಾಕಿ ಇಲ್ಲಿ ಸ್ಟಾಫ್ ಇರ್ತಾರೆ. ಅದಕ್ಕೆ ಮಂಗಳೂರು ಡಿಸ್ಟಿಕ್ಕಿಗೆ ಒಂದು ಇನ್ಚಾರ್ಜ್ ಆಗಿ ಇನ್ನೊಬ್ಬರು ಸ್ಟಾಫ್ ಇರ್ತಾರೆ. ನಾನು ಟೋಟಲ್ 6 ಡಿಸ್ಟಿಕ್ಕಿಗೆ ನಾನು ರೀಜನಲ್ ಮ್ಯಾನೇಜರ್ ಆಗಿ ಈ ಒಂದು ಕಾರ್ಯನಿರ್ವಹಿಸ್ತಾ ಇರ್ತೀವಿ. ಇದ್ರಾಗೆ ಕೃಷಿ ಅಧಿಕಾರಿಗಳು ಸಮೇತನೂ ಪಾತ್ರ ಇರುತ್ತೆ. ಅವರು ಸಮೇತನೂ ಒಂದು ಪ್ರತಿ ತಿಂಗಳು ಏನೇ ಇದ್ದರೂ ರಿಪೋರ್ಟಿಂಗ್ ಆಗಿರ್ಬೋದು, ಏನೇ ಒಂದು ಹೆಲ್ಪಿಂಗ್ ಅವರು ಇರ್ತಾರೆ. ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತಂದು ಈ ಒಂದು ವೇದಿಕೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ಇಲ್ಲಿ ಸ್ಟಾಫ್ ಇರ್ತಾರೆ. ನಾನು ಮಂತ್ಲಿ 2 or 3 ಟೈಮ್ಸ್ ಇಲ್ಲಿ ವಿಸಿಟಿಂಗ್ ಇರುತ್ತೆ. ನಮ್ಮದು ಇರುತ್ತೆ ಸರ್. ಹೌದು ಸರ್, ಇದು CO ಇದು ಉಪಕರಣಗಳು CO ಅಧ್ಯಕ್ಷತೆಯಲ್ಲೇ ಇದನ್ನು ರೇಟ್ನ ಫೈನಲ್ ಮಾಡ್ತಾರೆ. ಅದನ್ನು ಇಟ್ಕೊಂಡೆ ರೈತರಿಗೆ ಬಾಡಿಗೆ ಕೊಡೋ ಅಂಥದ್ದು. ಇನ್ನೂ ಏನು ಉಪಕರಣಗಳು ಪೆಂಡಿಂಗ್ ಇರುತ್ತೆ ಅದೊಂದು ನಮಗೆ ಇಲ್ಲಿ ಲೋಕಲಲ್ಲಿ ರೈತರು ಅದನ್ನು ಒಂದು ಲೀಸ್ಟ್ ಮಾಡಿಕೊಟ್ರೆ ಅದನ್ನು ಸಮೇತ ರೈತರಿಗೆ ಒಂದು ಒಳ್ಳೆ ರೀತಿಯಿಂದ ಇಲ್ಲ, ಅದನ್ನು ನಾವು ಸ್ವಂತ ಅದನ್ನು ತಂದು ನಿಮಗೆ ಬಾಡಿಗೆ ಕೊಡೋದು. ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈಗ ನಮ್ಮದೆಲ್ಲ ಸಾಫ್ಟ್ವೇರ್ ಎಲ್ಲ ನಾವು ಅಡಾಪ್ಟ್ ಮಾಡ್ತಾ ಇದ್ದೀವಿ. ಅಂದರೆ ರೈತನಿಗೆ ಡೈರೆಕ್ಟಾಗಿ ಮೆಸೇಜ್ ಹೋಗೋವಂಥದ್ದು, ಅಂದರೆ OTP. ಈಗ ಯಾರು ಸಮೇತನೂ ಇಲ್ಲಿ ಅಮೌಂಟನ್ನು ನಮ್ಮ ಸ್ಟಾಫ್ ಆಗಲಿ ಕದಿಯಂಗಿರಲ್ಲ, ನೀವಾಗಲಿ ಸಮೇತನೂ ಕಡಿಮೆ ಇದು ಇರೋಲ್ಲ.
ಅಲ್ಲಿ ಟ್ಯಾಕ್ಟ್ರಿ ಮೀಟರ್ ರೀಡಿಂಗ್ ಏನು ಓಡ್ತಾ ಇರುತ್ತೆ ಅದಕ್ಕೆ ನೀವು ಅದನ್ನು ಅಮೌಂಟ ಜಮಾ ಮಾಡೋದು. ನಿಮಗೆ OTP ಬಂದಾಗ ನಾವು ಅದನ್ನು ಅಪ್ಡೇಟ್ ಮಾಡಿದಾಗ ಸಾಫ್ಟ್ವೇರ್ ಮುಖಾಂತರ ನಿಮಗೆ ಪೇಮೆಂಟ್ ಇಷ್ಟು ಹೋಗಿದೆ ಅಂತ ರೈತ ಸಮೇತನೂ ಎಂಕ್ವೈರಿ ಇರುತ್ತೆ. ಹೌದು, ಅಂದರೆ ಮುಂಗಡವಾಗಿ ಮುಂಚಿತವಾಗಿ ಬಂದು ಫೋನ್ ನಂಬರ್ಸ್ ಆಗಿರ್ಬೋದು ಇಲ್ಲಿ ಬಂದು ಎಂಟ್ರಿ ಮಾಡಿಸಿ ನಮಗೆ ಇಂಥ ದಿನ ನಮಗೆ ರೋಟೋವೇಟರ್ ಬೇಕು ಅಂದರೆ, ಈಗ ಒಂದು ಕಡೆ 5-6 ಕಿಲೋಮೀಟ್ರ್ ದೂರ ಇರುತ್ತೆ, ಒಬ್ಬ ರೈತನಿಗೆ ಮಾತ್ರ ಹೋಗೋಕ್ಕಾಗೋದಿಲ್ಲ. ಆವಾಗ ನಾವು 1 or 2 ಡೇಸ್ ಅಲ್ಲಿ ಯಾರಾದರೂ ಅಕ್ಕಪಕ್ಕ ರೈತರುಗಳು ಇದ್ದರೆ, ಯಾಕಂದರೆ ಟ್ರಾವೆಲಿಂಗ್ ಐಡಲ್ ಅವರ್ಸ್ ಜಾಸ್ತಿ ಆಗುತ್ತೆ, ಡೀಸೆಲ್ ಕನ್ಸಂಪ್ಷನ್ ಈಗಿನ ರೇಟು ಡೀಸೆಲ್ 96-97 ರೂಪಾಯಿ ಇದೆ, ನಮಗೂ ನಿರ್ವಹಣೆ ಮಾಡೋಕ್ಕೂ ಸಮೇತನೂ ಕಷ್ಟ ಇರುತ್ತೆ. ಹಾಗಾಗಿ ಅದನ್ನು ಒಂದು ಮ್ಯಾನೇಜ್ ಮಾಡಿಕೊಂಡು ಅದನ್ನು ಕಳಿಸ್ಕೊಡೋ ನಿಟ್ಟಿನಲ್ಲಿ ನಾವು ಅದನ್ನು ಪ್ಲ್ಯಾನ್ ಮಾಡಿ ಕೊಡ್ತೀವಿ. ನಿಮ್ಮ ರೈತರ ಕಡೆಯಿಂದ ನಮಗೆ ದಾಖಲಾತಿ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮದು RTC ಹೊಲದ್ದು ಪಾಣಿಯ ಇರುತ್ತಲ್ಲ ಆ ದಾಖಲೆಗಳು ಇರಬೇಕು, ಮತ್ತು ಕರೆಕ್ಟಾಗಿ ಫೋನ್ ನಂಬರ್ ಕೊಡಬೇಕು. ಯಾಕೆ ಅಂತಂದರೆ ಫೋನ್ ನಂಬರ್ ಕೊಟ್ಟರೆ ಮಾತ್ರ ನಾವು ಸಾಫ್ಟ್ವೇರಲ್ಲಿ OTP ಅಪ್ಡೇಟ್ ಮಾಡ್ತಾಯಿರ್ತೀವಿ, CHSC. ಅದು OTP ಅಪ್ಡೇಟ್ ಮಾಡಿದರೆ ಮಾತ್ರ ನಿಮಗೆ ನಂಬರ್ ಬರುತ್ತೆ. ಆ ನಂಬರ್ ನಮಗೆ ಎಂಟ್ರಿ ಮಾಡಿ ಕೊಟ್ಟಾಗ ಮಾತ್ರ ಅದು ಫುಲ್ಫಿಲ್ ಆಗುತ್ತೆ. ಈಗೆಲ್ಲ ಸಾಫ್ಟ್ವೇರ್ ಮುಖಾಂತರನೇ ಮಾಡಬೇಕು ಅಂತಂದೆಲ್ಲ ಈಗ ಚರ್ಚೆಗಳು ಆಗ್ತಿದ್ದಾವೆ. ಮುಂದಿನ ದಿನದಲ್ಲಿ ಎಲ್ಲ ರೀತಿಯಿಂದನೂ ಮಾಡ್ತೀವಿ. ಇನ್ನು ಧನ್ಯವಾದಗಳ ಬಗ್ಗೆ ಈ ಸಭೆ ನಮ್ಮ ಕೃಷಿ ಯಂತ್ರಧಾರೆಗೆ ನಮ್ಮ ಅಧ್ಯಕ್ಷ ಸ್ಥಾನ ವಹಿಸುವಂಥ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಮೊಹಮ್ಮದ್ ಮೋನೂರವರು ಆಗಮಿಸಿ ಈ ಒಂದು ಸಭೆಯನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಕೃಷಿ ಯಂತ್ರಧಾರೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಕೊನಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಚಂಚಲ ಅವರು ಆಗಮಿಸಿ ಈ ಸಭೆಯನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಹತ್ತಿರದ ಮಂಜನಾಡಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವರೂ ಕೂಡ ಇಲಾಖೆ ಪರವಾಗಿ ಯಂತ್ರಧಾರೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರಾಮಕೃಷ್ಣ ಪಟ್ಟೋರಿ ಅವರು ಆಗಮಿಸಿ ಈ ಸಭೆಯನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ನಮ್ಮ ಕೊನಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಚ್ಯುತಗಟ್ಟೆ ಅವರು, ನಮ್ಮ ಶಟ್ರೋವತಿ ಇವರು, ಹರ್ಷ ಅವರು ಆಗಮಿಸಿ ನಮ್ಮ ಇದಕ್ಕೆ ಮಂಜನಾಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಇಲಾಖೆ ಪರವಾಗಿ ಮತ್ತು ಯಂತ್ರಧಾರೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.